ಸ್ಯಾಂಡಲ್ವುಡ್ ಖ್ಯಾತ ನಟ, ನಿರ್ದೇಶಕ ದುನಿಯಾ ವಿಜಯ್ ಮಂಗಳೂರು ಹೊರವಲಯದ ಉಳ್ಳಾಲ ಕಲ್ಲಾಪು ಬುರ್ದುಗೋಳಿ ಗುಳಿಗ ಕೊರಗಜ್ಜ ಉದ್ಭವಶಿಲೆಯ ಆದಿಸ್ಥಳಕ್ಕೆ ಭೇಟಿ ನೀಡಿದರು. ಬುರ್ದುಗೋಳಿ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬುರ್ದುಗೋಳಿ ಕ್ಷೇತ್ರದ ಪರವಾಗಿ ದುನಿಯಾ ವಿಜಯ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಲಗ ಹಾಗೂ ಭೀಮಾ ಚಿತ್ರಗಳ ಯಶಸ್ಸಿನ ಬಳಿಕ ದುನಿಯಾ ವಿಜಯ್ ಚಿತ್ರದಲ್ಲಿ ವಿನಯ್ ರಾಜ್ಕುಮಾರ್ ನಾಯಕನಾಗಿ ಸಿಟಿ ಲೈಟ್ಸ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ವಿಶೇಷ ಎಂದರೆ ಈ ಚಿತ್ರದ ಮೂಲಕ ವಿಜಯ್ ಅವರ ದ್ವಿತೀಯ ಪುತ್ರಿ ಮೊನಿಷಾ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಈ ಚಿತ್ರದಲ್ಲಿ ಸಂಪೂರ್ಣ ಹೊಸ ತಂಡ ಕೆಲಸ ಮಾಡಲಿರುವುದು ಮತ್ತೊಂದು ವಿಶೇಷತೆ. ಈಗಾಗಲೇ ಸಿಟಿ ಲೈಟ್ಸ್ ಚಿತ್ರದ ಸ್ಕ್ರಿಪ್ಟ್ ಕೆಲಸ ಪೂರ್ಣಗೊಂಡಿದ್ದು ಶೀಘ್ರದಲ್ಲಿ ಚಿತ್ರೀಕರಣ ಶುರುವಾಗಲಿದೆ. ಸದ್ಯಕ್ಕೆ ವಿಜಯ್ 2-3 ಚಿತ್ರಗಳಲ್ಲಿ ಬ್ಯುಸಿ ಇದ್ದಾರೆ. ಜಡೇಶ್ ನಿರ್ದೇಶನದ ಚಿತ್ರದ 2ನೇ ಹಂತದ ಚಿತ್ರೀಕರಣ ಕೂಡ ಮುಗಿಯುತ್ತಿದ್ದು ಶೀಘ್ರದಲ್ಲಿ ಸಿನಿಮಾ ಚಿತ್ರೀಕರಣ ಪೂರ್ಣಗೊಳಿಸಲಿದೆ. ಈ ಚಿತ್ರಕ್ಕೆ ರಾಚಯ್ಯ ಎಂದು ಹೆಸರಿಡಲಾಗಿದೆ ಎಂಬ ಮಾತು ಕೇಳಿಬರುತ್ತಿದೆ. ಆದರೆ ಇದರ ಬಗ್ಗೆ ಜಡೇಶ್ ಇನ್ನೂ ಮಾಹಿತಿ ಹಂಚಿಕೊಳ್ಳಬೇಕಿದೆ. ಇದಾದ ಬಳಿಕ ವೆಟ್ರಿವೇಲ್ ನಿರ್ದೇಶನದಲ್ಲಿ ವಿಜಯ್ ನಾಯಕರಾಗಿ ನಟಿಸಲಿದ್ದಾರೆ. ಆದರೆ ಇವೆಲ್ಲದರ ಜೊತೆಗೆ ಸದ್ಯದಲ್ಲೇ ಸಿಟಿ ಲೈಟ್ಸ್ ಸಿನಿಮಾ ಕೂಡ ಸೆಟ್ಟೇರಲು ರೆಡಿಯಾಗುತ್ತಿದೆ. ಈ ಎಲ್ಲ ಸಿನಿಮಾಗಳ ಕೆಲಸಗಳು ಒಟ್ಟೊಟ್ಟಿಗೆ ನಡೆಯಲಿವೆಯಂತೆ. ಮೊದಲನೇದಾಗಿ ಇಡೀ ಮಂಗಳೂರು ಜನತೆಗೆ ಮತ್ತು ಎಲ್ಲ ತುಳು ಬಾಂಧವರಿಗೆ ನಮ್ಮ ಪ್ರೀತಿಯ ನಮಸ್ಕಾರ. ಇಲ್ಲಿ ನಮ್ಮ ಜಡೇಶ್ ಅವರ ಸಿನಿಮಾ ಶೂಟಿಂಗ್ ಬಂದಿದ್ದೀನಿ. ಇಲ್ಲಿ ಇನ್ನೊಂದು 2 ದಿವಸ 3 ದಿವಸ ಇಲ್ಲೇ ಇರ್ತೀನಿ ನಾನು. ಈ ಸೆಂಟ್ರಲ್ಲಿ ನಾನು ಯಾವಾಗಲೂ ದೇವ್ರ ಬಗ್ಗೆ ಕೇಳ್ತಿದ್ದೆ, ಕೊರಗಜ್ಜನ ಬಗ್ಗೆ ಯಾವಾಗಲೂ ಕೇಳ್ತಾ ಇದ್ದೆ. ಸೊ ಅದು ನೋಡಲೇಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು. ಸೊ ಹಂಗಾಗಿ ಇವತ್ತು ಶೂಟಿಂಗ್ ಮುಗಿಸಿ ಇಮಿಡಿಯೇಟಾಗಿ ಇಲ್ಲಿಗೆ ಬಂದಿದ್ದೀನಿ. ಇನ್ನೂ ಹೆಸರಿಟ್ಟಿಲ್ಲ ಜಡೇಶ್ ಅವ್ರದ್ದು. ನಂದು 29ನೇ ಸಿನಿಮಾ, ಅದು ಹೆಸರಿಟ್ಟಿಲ್ಲ ಇನ್ನು. ಖಂಡಿತವಾಗ್ಲೂ ಬೇಡ್ಕೊಂಡಿದ್ದೀನಿ, ಅದನ್ನು ಕೊರಗಜ್ಜ ಈಡೇರಿಸ್ತಾರೆ. ಅವತ್ತು ಬಂದು ತಮ್ಗೆ ಹೇಳ್ತೀನಿ ನಾನೆಲ್ಲನೂ. ಇದು ಅಲ್ಲ ಕೊರಗಜ್ಜನಿಗೆ ಮೊದಲು ಬರೋದು ನಾನು, ಕೊರಗಜ್ಜನಿಗೆ ಮೊದಲು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸರಿ ನನ್ನ ಭೀಮಾ ಸಿನಿಮಾ ಇಡೀ ಮಂಗಳೂರು ಭಾಗದಲ್ಲಿ ಎಲ್ಲ ಕಡೆಯೂ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸು ತಂದುಕೊಟ್ಟು ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸ ಮತ್ತು ಸಿನಿಮಾ ಮೇಲಿರೋ ಗೌರವ ತಾವು ಇಡೀ ಜನತೆ ಉಳಿಸ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿದಂಥ ಎಲ್ರಿಗೂ ನನ್ನ ಕಡೆಯಿಂದ ಒಂದು ಪ್ರೀತಿ ನಮಸ್ಕಾರನ ತಿಳಿಸ್ತೀನಿ ಅವ್ರಿಗೆ. ಅವರು ಇವತ್ತು ಖುಷಿ ಆಯಿತು, ಈಗ ಬರ್ತಾ ಎಲ್ಲ ಕೇಳಿದೆ, ತುಂಬ ಒಳ್ಳೆ ಕಲೆಕ್ಷನ್ಸ್ ಆಗಿದೆ ಮತ್ತು ಎಲ್ಲರೂ ಬಂದು ಇಂಟ್ರೆಸ್ಟಿಂಗಾಗಿ ಸಿನಿಮಾ ನೋಡಿದ್ದಾರೆ. ಹಂಗಾಗಿ ನಮಗೆ ಇಲ್ಲಿನ ಆಶೀರ್ವಾದ ಕೂಡ ತುಂಬ ಇದೆ. ಸೊ ಹಂಗಾಗಿ ಎಲ್ಲ ಜನತೆಗೆ ನಮಸ್ಕಾರ ಹೇಳ್ತೀನಿ. ಮುಂದಿನ ಪ್ರಾಜೆಕ್ಟು ಮಗಳಿಗೆ ಒಂದು ಸಿಟಿ ಲೈಟ್ಸ್ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ನನ್ನ ಡೈರೆಕ್ಷನಲ್ಲಿ. ಸೊ ಹಂಗಾಗಿ ಇದು ಮುಗಿದ್ಮೇಲೆ ಅದನ್ನು ಮಾಡ್ತೀನಿ ನಾನು. ಸರ್ ಅದೆಲ್ಲ ಕರೆಸ್ಕೊಳ್ಳೋದು, ಈಗ ಅವ್ರದ್ದು ಆಜ್ಞೆ ಇತ್ತು, ಕರೆಸ್ಕೊಂಡ್ರು. ಯಾರ್ಯಾರ್ದು ಆಜ್ಞೆ ಇದೆ ಗೊತ್ತಿಲ್ಲ, ಅವ್ರು ಕರೆಸ್ಕೊಂಡಾಗ ಹೋಗ್ತಿರೋದು ಅಷ್ಟೇ. ಅದನ್ನು ತುಂಬ ಖುಷಿ ಆಯಿತು ಸರ್. ನಾನು ಕೇಳ್ಪಟ್ಟಿದ್ದೆ ಯಾವಾಗಲೂ. ನನಗೆ ತುಂಬ ಒಂಥರ ತುಂಬ ವೈಬ್ರೇಷನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ, ಮತ್ತು ಅಲ್ಲಿನ ಸ್ಥಳಕ್ಕೆ ಹೋಗಿದ್ದೆ. ತುಂಬ ಖುಷಿ ಆಯಿತು ನನಗೆ.